ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ. ಎಲ್ಲಿ ಗೊತ್ತಾಗ್ಲಿಕ್ಕೆ, ನಾನು ತಿರುಗಾಡ್ತಾ ಇರುವುದಲ್ವಾ? ಹೌದೌದು. 3 ಲೋಕದ ಗಂಡ, ಅರಿತಿಮಿರ ಮಾರ್ತಾಂಡ, ಭೂರಿನೇತ್ರನ ಪಿಂಡ. ಗೊತ್ತಾಯ್ತಾ? ಅರ್ಜುನ. ಅರ್ಜುನ ನಾನಲ್ಲ. ಅರ್ಜುನ ವಿಷಯ ಹೌದು. ಅರ್ಜುನನ ಮಗ ಅಭಿಮನ್ಯು ಅಂತ ಹೇಳಿದ್ರೆ ನಾನೇ. ಇನ್ನು ನಾನು ಇರುವುದೆಲ್ಲಿ ಗೊತ್ತುಂಟಾ? ಎಲ್ಲಿ? ಈಗ ನಮ್ಮ ಮನೆಯಲ್ಲಿ ಇರುವುದಲ್ಲ, ಮತ್ತೆ ನಮ್ಮ ಮಾವನ ಮನೆಯಲ್ಲಿ ಇರುವುದಲ್ವಾ? ಮಾವನ ಮನೆಯಲ್ಲಿದ್ದರೂ ಕೂಡ ಸುಮ್ಮನೆ ಕುಳಿತುಕೊಳ್ಳುವವನು ನಾನಲ್ಲ. ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಲೇ ಇರುವುದು. ಸರಿ. ಈಗಲೂ ಹಾಗೆ. ಹೇಗೆ ಬಲ್ಲಿರಾ? ಬೆಳಿಗ್ಗೆ ಏಳುವುದು, ದಿನನಿತ್ಯದ ಕಾರ್ಯವನ್ನ ಪೂರೈಸುವುದು, ಒಟ್ಟಿಗೆ ಸ್ವಲ್ಪ ತಿನ್ನುವುದು, ಆಡುವುದಕ್ಕೆ ಹೋಗುವುದು, ನಂತರ ಮಧ್ಯಾಹ್ನ ಮನೆಗೆ ಬರುವುದು, ಸರಿ, ಊಟವನ್ನ ಮಾಡುವುದು, ಸ್ವಲ್ಪ ಮಲಗುವುದು, ಮತ್ತೆ ಎದ್ದು ಆಡುವುದಕ್ಕೆ ಹೋಗುವುದು. ಅಷ್ಟೇ ಅಷ್ಟೇ ಅಲ್ಲ, ನಂತರ ನನ್ನ ಕೆಲಸ ಪ್ರಾರಂಭವಾಗುವುದು ನೋಡಿ. ಮನೆಗೆ ಬರುವುದು, ಊಟವನ್ನ ಮಾಡುವುದು, ಆ ನಂತರ ಮಲಗುವುದು. ಇದು ನನ್ನ ದಿನನಿತ್ಯದ ಕಾರ್ಯ. ಅಷ್ಟೇ. ಇದನ್ನೇ ಮಾಡುತ್ತಾ ಮಾವನ ಮನೆಯಲ್ಲಿ ಇರುವುದು. ಒಳ್ಳೆ ಕೆಲಸ ಮಾಡ್ತೀನಿ. ಕೆಲಸ ಮಾಡ್ಲಿಕ್ಕೆ ಮಾವ ಬಿಡಬೇಕಲ್ವೇ? ಯಾವ ಕೆಲಸವನ್ನ ಮಾಡುವುದಕ್ಕೆ ಬಿಡುವುದಿಲ್ಲ. ಏನು? ಇಂದು ಕೂಡ ನನ್ನ ಮಾವನಿಗೆ ನನ್ನ ಮೇಲಿರುವ ಪ್ರೀತಿ ಅಂತದ್ದು. ಆ ಕಾರಣಕ್ಕೆ ಯಾವ ಕೆಲಸವನ್ನ ಮಾಡುವುದಕ್ಕೆ ಬಿಡುವುದಿಲ್ಲ. ಹೌದೇ? ಇಂದು ಕೂಡ ಆಟವಾಡಿ ಮನೆಗೆ ಬಂದಿದ್ದೇನೆ. ಯಾವತ್ತು ಅಮ್ಮ ಬಾಗಿಲಲ್ಲಿ ನಿಂತು, ಹೌದು ಮಗ ಹಸಿವೆ ಆಗಿದೆಯಾ, ಏನಾದ್ರೂ ಬೇಕಾ ಅಂತ ಕೇಳುವವಳು ಇಂದು ಕಾಣುವುದಿಲ್ಲ ಅಲ್ಲ. ಎಲ್ಲಿದ್ದಾಳೆ? ಎಲ್ಲಿರಬಹುದು? ಹುಡುಕುತ್ತಾ ಮುಂದೆ ಹೋಗ್ತೇನೆ. ಇರಬಹುದಿಲ್ಲ. ಮರುಗಲೇಕೆ ಮಾತೆ ಎನ್ನಲಿ ಬರೆವುದು ಗುಣ ಬರಿತೆ
ಮಾತೆ ಏನಮ್ಮ ಇದು ವಿಚಿತ್ರ? ಏನಿಲ್ಲ ಮಗು. ಯಾವತ್ತು ನಾನು ಬರುವಾಗ ಬಾಗಿಲ ಬಳಿಯಲ್ಲಿ ನಿಂತು ನನಗೆ ಹಸಿವಾಗಿದೆಯಾ ಏನಾದ್ರೂ ಬೇಕಂತ ಕೇಳೋಳು ನೀನೇ ಅಲ್ವಮ್ಮ? ಇಂದು ಬರಲೇ ಇಲ್ಲ ನೋಡು. ನೋಡಿದ್ರೆ ನಿನ್ನ ಮುಖ ಎನ್ನುವುದು ಬಾಡಿ ಹೋಗಿದೆ. ಏನೋ ಚಿಂತೆಯಲ್ಲಿದ್ದೀಯಾ? ಏನಾಯ್ತಮ್ಮ? ಏನಿಲ್ಲ ಅಂತ ಹೇಳಿದ್ನಲ್ಲ. ನೋಡುವಾಗ ಗೊತ್ತಾಗುದಿಲ್ವಾ? ಹೇಳಮ್ಮ. ಏನು ಇಲ್ಲ ಮಗು. ಮತ್ತೆ ಯಾಕೆ ಈ ರೀತಿ ಇದ್ದೀಯಾ? ಯಾಕೆ ಹಠ ಮಾಡ್ತೀಯ ಹೇಳು? ಹಠ ಅಲ್ಲಮ್ಮ, ನಿನ್ನನ್ನ ಈ ರೀತಿ ನೋಡುವುದಕ್ಕೆ ಆಗುವುದಿಲ್ಲ. ಆಟ ಆಡಿ ಬಂದಿದ್ಯಲ್ಲ. ಹೌದು. ನೋಡು, ಹೋಗು ಹಾಲು ಕುಡಿ ಹೋಗು. ಹಾಲು ಕುಡಿತೇನೆ. ಅಮ್ಮ ನಿನ್ನಾಗೇನಾಯ್ತು ಹೇಳಮ್ಮ? ಏನಿಲ್ಲ ಮಗು. ಮತ್ತೆ ಯಾಕೆ ಹೇಗಿದ್ಯಾ ಅಮ್ಮ? ಏನ್ ಹಠ ಮಾಡ್ತೀಯ ಹೇಳಿ ನೀನು? ಹಠ ಹನನಗೊಳಿಪೇ ಗಯನ ಅಷ್ಟಮಿ ದಿನದೊಳಗಿರುತ್ತಿನ್ನ ಚಿನ್ಮಯ ಭಾಷೆಯನನ್ನು ಕರಿಸಿ ಗಮಮಗೆ ನಿಯುಳಳಾತನು ಮುನಿವನು ನಿಶ್ಚಯ ಕಂದ ಅರ್ಘ್ಯ ಜಲವನ್ನು ಕೆಡಿಸಿದಂತ ಗಯಗಂಧರ್ವನನ್ನು 8 ದಿನದ ಒಳಗೆ ಕೊಲ್ತೇನೆ ಎನ್ನುವುದಾಗಿ ನಿನ್ನ ಸಣ್ಣ ಮಾವ ಪ್ರತಿಜ್ಞೆಯನ್ನು ಮಾಡಿದ್ನಂತೆ. ನನ್ನ ಮಾವ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ. ಹೌದು. ಪ್ರಪಂಚದಲ್ಲಿ ಯಾರೂ ಅವನಿಗೆ ಆಶ್ರಯವನ್ನು ಕೊಡ್ಲಿಲ್ಲ. ಆದ್ರೆ ನಿನ್ನ ತಂದೆ ಆಶ್ರಯವನ್ನು ಕೊಟ್ಟರಂತೆ ಮಗನೇ. ಸರಿಯಾದ ಕೆಲಸವನ್ನು ಮಾಡಿದ್ದಾರೆ. ಯಾರ ವಿರೋಧಿ ಇವ ಎನ್ನುವುದನ್ನು ತಿಳಿಯದೆ ಆಶ್ರಯವನ್ನು ಕೊಟ್ಟ ಮೇಲೆ ಗೊತ್ತಾಯಿತಂತೆ. ಏನಂತ? ನಿನ್ನ ಮಾವನ ವಿರೋಧಿ ಅಂತ ನಿನ್ನ ಅಪ್ಪನಿಗೆ ತಿಳಿಯಿತು. ನನ್ನಣ್ಣ ಕರೆದು ಕಳುಹಿಸಿ ಕೊಟ್ಟ, ಸಂಧಾನವನ್ನು ಮಾಡಿ ಬಾ ಅಂತ. ಏನಾಯ್ತಮ್ಮ ಸಂಧಾನ? ಹೋಗಿ ನಿನ್ನ ಅಪ್ಪನಲ್ಲಿ ಹೋಗಿ ಹೇಳಿದ್ರೆ ಬಿಟ್ಟು ಕೊಡುವುದಿಲ್ವಂತೆ. ಯುದ್ಧ ಸಂಘಟಿಸಿದ್ರೆ ಯುದ್ಧ ಮಾಡಲು ಸಿದ್ಧರಂತೆ, ಕೊಡುವುದಿಲ್ಲ ಅಂತ ನನ್ನ ಹೇಳಿ ಕಳಿಸಿಕೊಟ್ಟು. ಅಮ್ಮ ಹೌದು ಮಗನೇ. ಜನನಿಯ ಬಿಡು ಬಿಡು ವ್ಯಥೆಯ ಜನನಿಯ ಬಿಡು 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 ಜನನಿಯ ಬಿಡು ಬಿಡು ವ್ಯಥೆಯ ನಮ್ಮ ಜನತನ್ನು ಕೈದಿನ ಕಾರ್ಯ ಸಲಮದ ಜಾತಿಯ ಗುಣಕ್ಕೆ ನೀ ಮನದೊಳ ಮಲಗುವುದೇಗೆ? ತಂದೆಯವರು ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಗಯನನ್ನ ರಕ್ಷಿಸುವುದಕ್ಕೆ ಮುಂದಾಗಿದ್ದಾರೆ. ನಿಜ ಮಗನೇ. ಸರಿಯಾದ ಕೆಲಸವನ್ನೇ ಮಾಡಿದ್ದಾರಮ್ಮ. ಯಾರು ಹೇಳೋರು? ಕ್ಷತ್ರಿಯರು ಅರಸಿ ಬಂದವರಿಗೆ, ಬೇಡಿ ಬಂದವರಿಗೆ ಕರುಣೆಯನ್ನ ನೀಡಬೇಕು, ಸಹಾಯವನ್ನ ಮಾಡಲೇಬೇಕಮ್ಮ. ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಅಮ್ಮ. ನೀನು ಚಿಂತಿಸುವುದು ಬೇಡ. ತಂದೆ ಬೆಂಬಲಕ್ಕೆ ಎಲ್ಲಾದ್ರೂ ಯುದ್ಧ ಆದ್ರೆ ಏನಾಗ್ತದೆ ಅಂತ ನಿನಗೇನು ಗೊತ್ತುಂಟು? ಅದಕ್ಕೆ ಚಿಂತೆ ಅಮ್ಮ. ಮತ್ತೆ ಚಿಂತಿಸಬೇಡ. ತಂದೆಯವರ ಬೆಂಬಲಕ್ಕೆ ಜನಗಟ್ಟಿದ್ದಾರಮ್ಮ. ಜನ ಇದ್ದಾರೆ. ಹೌದು. ಯಾರಿದ್ದಾರೆ ಗೊತ್ತಿಲ್ಲ. ಶಶಿಕಲನಲ್ಲಿ ಶಶಿಕುಲನಲ್ಲಿ ಮುಟ್ಟಿರು ಆ ಕುಸುಮ ಮಗ ಬಿದ್ದ ಬರಲು ದಶಗಿರಿ ತುಮ ತುಮ ರಗಲಿ ನೀ ಪ್ರಸನ್ನವಾದ ಗುಂಡಿನಲ್ಲಿ ತಂದೆಯವರು ದೂರಕ್ಕೆ ಹೋದ್ರೆ ಏನಾಗುತ್ತದೆ ಅಂತ ಚಿಂತಿಸ್ತಾ ಇದ್ದೀಯಲ್ಲಮ್ಮ. ಮತ್ತೆ ಚಿಂತಿಸುವ ಅಗತ್ಯವಿಲ್ಲ ಅಮ್ಮ. ತಂದೆಯವರ ಬೆಂಬಲಕ್ಕೆ ಜನ ಇದ್ದಾರೆ. ಯಾರು ಬೇಕಲ್ಲ ಮಗು? ಯಾರಿದ್ದಾರೆ? ಚಿಂತಿಸಬೇಡಮ್ಮ. ರಕ್ಷಿಸಬೇಕಾದವರಲ್ಲೇ ಯುದ್ಧವನ್ನು ಮಾಡಿದ್ರೆ ಯಾರು ಕಾಪಾಡುವವರಿದ್ದಾರೆ? ರಕ್ಷಿಸಬೇಕಾದವರೊಡನೆ ಯುದ್ಧ ಮಾಡುವುದಕ್ಕೆ ಜನ ನಾನಿದ್ದೇನಮ್ಮ. ಯಾರು? ನಾನು ಯುದ್ಧ ಮಾಡ್ತೇನೆ. ನೀನು ಯುದ್ಧ ಮಾಡು. ಯಾಕೆ? ಬಾಯ್ಲಿ. ಏನಮ್ಮ? ಯಾರಲ್ಲಿ ಯುದ್ಧ ಮಾಡುದು ನೀನು? ಕೃಷ್ಣ ಅಲ್ಲಿ. ಯಾರಲ್ಲಿ? ಕೃಷ್ಣ. ಹೆಸರಲ್ಲಿ ಕರೀತಲ್ಲ ಮಾವ ಸಲುಗೆ. ಅದಕ್ಕೆ ಸಲುಗೆ ಇದ್ರೆ ಹೆಸರು ಹೇಳುವುದು. ಕೃಷ್ಣ ನೀವು ಹೇಳುದಿಲ್ಲ ಅಂತ ಹೇಳಿದ್ದು ಅದಕ್ಕೆ ನಾನು ನಾನಂತ ಹೇಳು.
ಆಯ್ತಮ್ಮ, ಇನ್ನು ಹಾಗೆ ಹೇಳುವುದಿಲ್ಲ. ಸುಮ್ನೀರ್, ನೀನು ಹೋಗು. ಅಮ್ಮ ನೀನು ಹೋಗು. ಹೋಗ್ತೇನೆ. ಆಟ ಆಡಿಕೊ, ಹೋಗು. ಆಟ ಆಡ್ತೇನೆ. ನೀವು ಹೊರಟದ್ದೇನೆ ಅಮ್ಮ. ನಾನು ಇಲ್ಲಿಗಿಲ್ಲ, ಬರ್ತೇನೆ. ಈಗ ಹೋಗು ನೀನು. ಎಲ್ಲಿಗೆ ಹೊರಟದ್ದಮ್ಮ? ಹಾಲುಂಟು, ಕಾಯಿಸಿಟ್ಟಿದ್ದೇನೆ, ಹೋಗಿ ಅಮ್ಮ ಕುಡಿ. ಹೋಗುವ. ನಾನು ಬರ್ತೇನೆ, ನನಗೆ ಸ್ವಲ್ಪ ಕೆಲಸ ಉಂಟು. ಏನು ಕೆಲಸ ಹೇಳಮ್ಮ? ಬಿಡುದು ಕಾಣುದಿಲ್ಲ. ಹೌದು, ಹೇಳುವುದಿಲ್ವಾ? ಮಕ್ಕಳ ಹಠ ಮಾಡಿದ್ರೆ ಹಾಗೆ. ಏನು ನಿನಗೇನು ಹೇಳಬೇಕು? ನೀವು ಹೊರಟದ್ದೆಲ್ಲಿಗೆ ಅಂತ ಹೇಳು. ಸಣ್ಣ ಮಾವನಲ್ಲಿಗೆ. ಸಣ್ಣ ಮಾವನಲ್ಲಿಗೆ? ಹೌದು ಅಮ್ಮ, ಸಣ್ಣ ಮಾವನಲ್ಲಿಗ? ಅಮ್ಮ ನಾನು ಬರ್ತೇನೆ. ನಾನು ಬರ್ತೇನೆ. ಮಾವನಲ್ಲಿ ಮಾತನಾಡು. ಈಗ ಮಾವನಲ್ಲಿ ಯುದ್ಧ ಮಾಡ್ತೇನೆ ಅಂತ ಹೇಳಿದವ, ನೀನು ಅಲ್ಲಿಗೆ ಬರ್ತೇನೆ. ಇಲ್ಲ ಅಮ್ಮ, ನಾನು ಮಾವನಲ್ಲಿ ಮಾತನಾಡಿ ಬರು. ನೀನು ಬರುವುದೇ ಬೇಡ. ಬರ್ತೇನಮ್ಮ. ಇಲ್ಲಿ ಹೇಳಿ ಇಷ್ಟು ಮಾಡಿದ್ದು ಸಾಕು. ನೀನು ಬಂದಲ್ಲಿ ಏನು ಬೇಡ ಅಂತ ಹೇಳಿದ್ನಲ್ಲ? ಬೇಡವಾ? ಬೇಡ, ಬರುದು ಬೇಡ. ಹಠ ಮಾಡಬೇಡ, ಬೇಡ ಅಂತ ಹೇಳಿದ್ದಲ್ಲ. ನೀನು ಇಷ್ಟಿಷ್ಟು ಬೇಯಿಸಿಟ್ಟಿದ್ಯಲ್ಲ, ನೀನೇ ತಿನ್ನು, ನಾನು ಬರು. ಯಾರಿಗಂತ ಗೊತ್ತುಂಟ? ಯಾರಿಗೆ? ನಿನಗೆ. ನನಗೆ ಬೇಡ, ನೀನೇ ತಿನ್ನು. ಆಗ ಹಠ ಮಾಡಿದ್ರೆ ಆಗ್ತದೆ ಮಗು. ಮತ್ತೆ ನಾನು ಹೋಗಿ ಬರ್ತೇನೆ. ನಾನು ಬರ್ತೇನೆ. ಬೇಡ ಅಂತ ಹೇಳಿದ್ನಲ್ಲ? ಏನಮ್ಮ, ಬರ್ಲೇಬೇಕಾ ನಿನಗೆ? ಆಯ್ತು, ಬರುದಾದ್ರೆ ತೊಂದರೆ ಇಲ್ಲ. ಒಂದೇ ಒಂದು ಮಾತಾಡಬಾರ್ದು ನೀನು. ನಾನು ಮಾತನಾಡುವುದಿಲ್ಲ. ಮಾತಾಡಿದ್ರೆ ಮತ್ತೆ ಜಾಗ್ರತೆ. ಮಾತಾಡಿದ್ರೆ ಕೇಳುವುದು ಇಲ್ಲ ಅಮ್ಮ. ಅದೇ ಧೈರ್ಯದಲ್ಲಿ ನೀನು ಮಾತಾಡುವುದು. ನೀನು ಮಾತಾಡಿದ ಯಾರಿಗೆ ಕೇಳುವುದಿಲ್ಲ ಅಂತ ಧೈರ್ಯದಲ್ಲಿ ಮಾತಾಡುದು ನೀನಲ್ವಾ? ಮಾತನಾಡುವುದಿಲ್ಲ. ಬಾ, ಮಾತಾಡಿದ್ರೆ ಗೊತ್ತಾಗ್ತದಲ್ಲ. ಕುಬೇರ ಪುತ್ರನನ್ನು ತರುವುದಕ್ಕೆ ಹೇಳಿದ್ದು, ಪಾರ್ಥ ಪುತ್ರನನ್ನು ಕರ್ಕೊಂಡು ಬರ್ಲಿಕ್ಕೆ. ನೀವು ಹೋಗಲೇ ಇಲ್ವೋ? ಮಗನ ಜೊತೆಯಲ್ಲೇ ಕಾಲ ಕಳೀತಾ ಇದ್ದದ್ದು. ಹೋಗಿದ್ದೇನೆ, ಹೋಗಿ ಮಾತಾಡಿದೆ. ಏನಾಯ್ತು? ಸಂಧಾನದ ವಿಚಾರ ಹೇಳಿದೆ. ನೀ ಹೇಳಿದ ಎಲ್ಲಾ ವಿಷಯವನ್ನು ನನ್ನವರಲ್ಲಿ ಹೇಳಿದೆ ನಾನು. ಹೇಳಿ, ಅವ ಏನ್ ಹೇಳಿದ? ಆದ್ರೆ ಕೇಳಲಿಲ್ಲ ಅವರು. ಕೇಳಲಿಲ್ಲ ಅಂದ್ರೆ ನೀ ಹೇಳುದನ್ನೇ ಕೇಳಲಿಲ್ವಾ? ನಾನು ಹೇಳುವುದನ್ನು ಕೇಳಿದ್ರು. ಏನ್ ಹೇಳಿದ್ರು? ಪ್ರಾಣವಿರಲ್ಲ ಅಚ್ಚುತ್ತಂಗೆ ಹೆದರಿ ಗಯನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ರಣ್ಣ. ಅಚ್ಚುತ ಸತ್ತ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದ, ತಾನು ಸತ್ತ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದ. ಪ್ರಾಣವಿರಲು ಅಚ್ಚುತ್ತಂಗೆ ಹೆದರಿ ಕೊಡುವುದಿಲ್ಲ ಅಂತ ಹೇಳಿದ್ರು. ವಾಕ್ಯ ಹಾಗೆ. ಸರಿ. ಪ್ರಾಣವಿದ್ದ ಅಚ್ಚುತಂಗಳಿಕೆ ಗಯನನ್ನು ಬಿಟ್ಟು ಕೊಡುವುದಿಲ್ಲ. ಅಣ್ಣಯ್ಯ, ಸೆರಗೊಟ್ಟು ನಿನ್ನಲ್ಲಿ ಕೇಳಿಕೊಡ್ತೇನೆ. ನಿನಗೇನಾಯ್ತು? ಅಲ್ಲಿ ಕೇಳಿದ್ದೆ, ನೀ ನನ್ನಲ್ಲೇ ಕೇಳ್ತಾ ಇದ್ದಿ. ನನ್ನೋದೇ ಭಾಗ್ಯವನ್ನು ಕಾಪಾಡಿಕೊಂಡ ಅಷ್ಟು. ನನಗಾಗಿ ನಿನ್ನನ್ನು ಕಳಿಸಿದ್ರೆ ನೀನೀಗ ಅವನಿಗಾಗಿ ನೀನು ನನ್ನಲ್ಲಿ ಬೇಡು. ಆಗ್ಲಿಲ್ಲ ಅಣ್ಣ. ಸುಭದ್ರ, ಶಕ್ತಿ ಮೀರಿ ಎತ್ತಿಸಿದ ಮೇಲೂ ಹೀಗೆ ಕ್ಷಾತ್ರ ಪಂಥ ಛಲ ಅಂತ ಹಠ ಹಿಡಿದರೆ, ಪ್ರಾಣವಿದ್ದ ಅಚ್ಚುತಂಗಳುಕಿ ಗಯನನ್ನು ಬಿಟ್ಟು ಕೊಡೆ ಅಂತ ಹೇಳಿದ ಮೇಲೆ ಎರಡರಲ್ಲಿ ಒಂದು ಹೋಗುದೇ ಅಂತ ನೋಡೋಣ. ಪ್ರಾಣ ಹೋಗುದೇ ಹೌದಾದ್ರೆ ಈಗ ತೆಗೆದ್ರೆ ಯಾರದ್ದು ಹೋಗ್ಲಿಕ್ಕಿಲ್ಲ. ಓದಿದ್ದು ಒಪ್ಪಿಸಲು ನಾನು ಮಾವ, ನೀನು ಅಳಿಯ. ಅದು ನೆನಪಿನ ಮಾವ, ನಾನು ಅಳಿಯ ಅಲ್ಲ. ಈಗ ಇಲ್ಲಿ ಬಾ. ಈಗ ಇಲ್ಲಿ ಬಾ. ಎಲ್ಲಿಗೆ? ಏ ಮಾವ. ಏನಳಿಯ? ಆಹಾ, ಕೃಷ್ಣ. ಇದು ವಿರೋಧಿಗಳು ಕರೆಯುವ ದಾಟಿಯೋ? ನೀನೆಂತದಕ್ಕೆ ಹೀಗೆ ತೊಡಗಿ? ಕಿಟ್ಟ. ಏನು ಏನು ಇವತ್ತು ಏನಾಗಿದೆ? ಏನಾಗಿದೆ? ಆಟ ಆಡ್ಲಿಕ್ಕೆ ಯಾರು ಸಿಗಲಿಲ್ಲ ಅಂತ ಈಗ ಮಾವನಲ್ಲಿ ಆಟ ಆಡುವ ಅಂತಲ್ಲ? ನಿನ್ನಲ್ಲಿ ಆಟವಾಡುವ ಕಾಲ ಮುಗಿದು ಹೋಗಿದೆ.
ನನ್ನಲ್ಲಿ ಆಟ ಆಡುವ ಕಾಲ ಅಂದ್ರೆ ನಿನ್ನಲ್ಲಿ ಆಟ ಆಡುವುದಕ್ಕೆ ಬಂದವನಲ್ಲ ನಾನು. ಮತ್ತೆಂತದಕ್ಕೆ ನಿನಗೆ ಎದ್ದದ್ದು ಯಾಕೆ? ಅಮ್ಮನೊಟ್ಟಿಗೆ ಬಂದದ್ದು ಯಾಕೆ? ಅಲ್ಲಿ ಕುಳಿತದ್ದು ಯಾಕೆ? ನಾವು ಮಾತಾಡಿದ್ದಕ್ಕೂ ನೀನು ಎದ್ದದಕ್ಕೂ ಸಂಬಂಧ ಎಂತದ್ದು? ಕುಳಿತದ್ದು ನೀನು ಏನು ಮಾತನಾಡ್ತೀಯ ಅಂತ ನೋಡುವ ಅಂತ. ಮಾತಾಡುವುದನ್ನು ಕೇಳುವುದಲ್ಲ, ಮಾತಾಡುವುದನ್ನು ನೋಡ್ಲಿಕ್ಕೆ. ನೋಡಿ ಕೇಳು. ಇವನ ಭಾವದ ಜೊತೆಯಲ್ಲಿ ಭಂಗಿ ಹೇಗಿರ್ತದೆ ಅಂತ ಅಲ್ವಾ? ಅದರ ಒಂದಿಗೆ ನೀನು ಏನೆಲ್ಲ ಮಾತನಾಡ್ತೀಯ ಅಂತ ಕೇಳಿದ್ದು. ಈಗ ನಾ ಮಾತಾಡಿದ್ದು ಕೇಳಿದ್ಯಾ? ಕೇಳಿದ್ದೇನೆ. ಏನರ್ಥ ಆಯ್ತು? ಎದ್ದದ್ದು ಅದಕ್ಕೆ ಉತ್ತರವನ್ನ ನೀಡುವುದಕ್ಕೆ. ಈಗ ನಾ ಮಾತಾಡಿದ ಅರ್ಥ ಆಯ್ತಲ್ಲ ನಿನಗೆ? ಅರ್ಥ ಆಯ್ತು ಮಾವ. ಎರಡರಲ್ಲಿ ಒಂದೇ ಹೋಗ್ಬೇಕು ಅಂತಂದ್ರೆ ನಿನಗೆ ಏನು ಅಂತ ಗೊತ್ತಾಯ್ತಾ? ನಿನ್ನ ನಾಲಿಗೆ ಎಷ್ಟು ಉದ್ದ ಉಂಟು ಅಂತ ಬಾಯಿಗೆ ಬಂದಾಗೆ ಮಾತನಾಡುವುದಲ್ಲ. ನೋಡುವ, ನೀನೀಗ ಬಾಯಿಗೆ ಬಾರದೆ ಮಾತಾಡುದು ಹೇಗೆ ಕೇಳ್ತೇನೆ ಈಗ? ಎಲ್ಲರೂ ಬಾಯಿಗೆ ಬಂದದ್ದೇ ಮಾತಾಡುದು, ಬಾಯಿಗೆ ಬಾರದೆ ಮಾತಾಡುದು ಹೇಗೆ? ಮನಸ್ಸಿಗೆ ತೋಚಿದ್ದನ್ನ ತಲೆಗೆ ಬಂದದ್ದನ್ನ ಮಾತನಾಡುವುದು, ಒಟ್ಟಾರೆ ಮಾತನಾಡುವುದಲ್ಲ. ಈಗ ನಿನಗೆ ಮನಸ್ಸಿಗೆ ತೋಚಿ ತಲೆಗೆ ಬಂದದ್ದೇನು ಕೇಳುವ? ಮಾವ, ನೀನು ಧರ್ಮವನ್ನ ರಕ್ಷಣೆ ಮಾಡುವವನಲ್ವಾ? ಹೌದು ಹೌದು. ಹಾಗಾದ್ರೆ ಅಧರ್ಮದ ಕಾರ್ಯವನ್ನ ನೀನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ನಾನು ಅಧರ್ಮ ಏನು ಮಾಡಿದ್ದೇನೆ? ಏನು ಮಾಡಿದ್ದೀಯಾ? ಈಗ ರಕ್ಷಣೆ ಮಾಡುವುದು ಧರ್ಮ, ರಕ್ಷಣೆ ಮಾಡಬೇಕಾದವರು ಕೊಲ್ಲುತ್ತೇನೆ ಹೇಳುವುದು ಅಧರ್ಮ. ಈಗ ನನ್ನ ತಂದೆ ಈಗ ರಕ್ಷಣೆ, ಜೀವದ ರಕ್ಷಣೆ ಮಾಡುವುದು ಧರ್ಮ. ಜೀವವನ್ನು ಹಾನಿ ಮಾಡಿದ ಒಬ್ಬ ಆತನನ್ನು ಅವನಿಗೆ ವಧಾ ಶಿಕ್ಷೆ ವಿಧಿಸಿ ಕೊಲ್ಲುತ್ತೇನೆ ಅಂತ ಹೇಳುವುದು ಅಧರ್ಮವು. ಈಗ ರಕ್ಷಣೆ ಕೊಡುವುದಕ್ಕೆ ಮುಂದಾದದ್ದು ನನ್ನ ತಂದೆಯವರು. ನಿನ್ನ ಅಪ್ಪ ಹೇಳಿದ್ದರಿಂದ ಇದು ಅಧರ್ಮ. ಅದು ಅಪ್ಪ ಎಂಬುದು ಮುಖ್ಯ. ಈಗ ಅವರು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ನೀನು ಕೊಲ್ತೇನೆ ಅಂತ ಮುಂದಾಗ್ತಾ ಇದ್ದೀಯಾ? ಅವರು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ನಾನು ಸುದ್ದಿಗೆ ಹೋಗಬಾರ್ದು. ಆದ್ರೆ ಒಂದು ವಿಷಯ ಉಂಟು. ಏನು ಮಾವ? ನಾನು ಮೊದಲು ಕೊಲ್ಲುತ್ತೇನೆ ಅಂತ ಹೇಳಿದ್ದು, ಮತ್ತೆ ರಕ್ಷಿಸ್ತೇನೆ ಅಂತ ನಿನ್ನ ಅಪ್ಪ ಹೇಳಿದ್ದು. ನಿನ್ನ ಅಪ್ಪನಿಗೆ ಬೇಡದ ಅಧಿಕ ಪ್ರಸಂಗ. ವಿಚಾರ ಒಂದೇ ಅಲ್ವಾ? ಅದೇ ಒಂದೇ ಆಗುದು ಹೇಗೆ? ಅದು ಹಾಗೆ ಹಿಂದೆ ಮುಂದೆ ಹೇಳಿದ್ರು, ಮುಂದೆ ಹಿಂದೆ ಹೇಳಿದ್ರು. ನಿನಗೆ ವಿಚಾರ ಗೊತ್ತುಂಟಲ್ಲ? ಮಧ್ಯದಲ್ಲಿರುವ ವಿಷಯ ಅದೇ ಅಲ್ವಾ? ವಿಷಯ ಅದೇ. ಹಿಂದೆ ಮುಂದೆ ಆದ್ರೂ ಮುಂದೆ ಹಿಂದೆ ಆದ್ರೂ ವಿಷಯ ಅದೇ. ನೀ ಮೇಲೆ ಕೆಳಗೆ ಮಾಡ್ತಿ ಮಗನೇ. ಯಾಕೆ ಮಾವ? ಎಂತದ್ದು? ಯಾಕೆ? ಅಲ್ಲಲ್ಲ, ನೀನು ಹಿಂದಿದ್ದದನ್ನು ಮುಂದೆ, ಮುಂದಿದ್ದದನ್ನು ಹಿಂದೆ ಮಾಡಿ ಒಟ್ಟು ಮೇಲೆ ಕೆಳಗೆ ಮಾಡ್ತೀವಿ ಸಲ ಅಂತ ಭಾವಿಸಿದ್ದು ನಾನು. ಅಲ್ಲ, ವಿಚಾರ ಗೊತ್ತಿಲ್ಲದವರಿಗೆ ಹೌದು, ಗೊತ್ತಿದ್ದವರಿಗೆ ಹಿಂದೆ ಹೇಳಿದ್ರೇನು ಮುಂದೆ ಹೇಳಿದ್ರೇನು? ನೀನೇ ಆಲೋಚನೆ ಮಾಡು. ಏನು? ಈಗ ನಿನಗೆ ಉಣಬಡಿಸುದು ಯಾರು? ಅಮ್ಮ. ಆ ಕೈಗೆ ನೀ ಹೊಡಿಬಹುದು, ಕಡಿಬಹುದು? ಇಲ್ಲ, ಸಾಧ್ಯವೇ ಇಲ್ಲ. ನಿನ್ನ ಅಪ್ಪನಿಗೆ ಬೇಕಾದದನ್ನು ಉಣಬಡಿಸಿದ ಕೈಯೋ ಕಡಿತೇನೆ ಅಂತ ನಿನ್ನ ಅಪ್ಪ ಹೊರಟ್ರೆ ಅವನಿಗೆ ತಲೆ ಸರಿ ಉಂಟಾ? ಮಾವ, ಏನು ಮಾತನಾಡ್ತಿದ್ದೀಯಾ? ಬಣ್ಣ ಬಡಿಸುವನು ಎನ್ನುವುದು ಸಣ್ಣ ತೀಕ್ಷಣ. ಏನಿದ್ರು ನಿನ್ನ ಅಪ್ಪನಿಗೆ ನನ್ನ ಮಗನನ್ನು ಅವನ ಮಾವ ರಕ್ಷಿಸ್ತಾ ಇದ್ದಾನೆ ಅಂತ ಅರಿವಿರ್ಬೇಕೋ ಬೇಡವೋ? ಇರಬೇಕು. ಅಷ್ಟಿದ್ದ ಮೇಲೆ ಹೀಗೆಲ್ಲ ಮಾಡಬಹುದಾ? ಯಾರು? ನನ್ನ ತಂದೆ. ಹೌದು, ನನ್ನ ತಂದೆಯವರ ಬಗ್ಗೆ ಈ ರೀತಿ ಎಲ್ಲ ಮಾತನಾಡುವುದಕ್ಕೆ ಹೋಗ್ಬೇಡ. ಅವರು ಇಲ್ಲ ಎಂಬ ಧೈರ್ಯಕ್ಕಲ್ವ ಮಾತನಾಡುವುದು. ಯಾರು? ನೀನು. ಅವರು ಇದ್ದರೂ ಇದೇ ಮಾತಾಡ್ತೇನೋ? ಅವರಿಲ್ಲದಿದ್ರೆ ಈಗ ನೀನಿದ್ಯಲ್ಲ, ನಿನ್ನಲ್ಲೇ ಮಾತಾಡುದು. ಈಗ ನಾನು ನಿನಗೆ ಮಾವ ಹೌದಾ? ಹೌದು. ನಿನ್ನ ಅಪ್ಪನಿಗೆ ಭಾವ ಹೌದಾ? ಹೌದು. ನಿನ್ನ ಅಮ್ಮನಿಗೆ ಅಣ್ಣ ಹೌದಾ? ನನಗೆ ಈಗೆಲ್ಲ ಮಾಡ್ಬೋದಾ? ಮಾವ. ಈಗ ಅವರೆಲ್ಲ ಬಿಡು, ಮಾವನಿಗೆ ಅಳಿಯನಾಗಿ ನೀನೀಗ ಮಾತಾಡ್ಬೋದಾ? ಈ ರೀತಿ ಕೇಳುವುದ ನೀನು? ಈ ರೀತಿ ಕೇಳಬೇಕು. ಉತ್ತರ ಉಂಟು ನನ್ನಲ್ಲಿ. ಎಂತದ್ದು ಉತ್ತರ? ಇಲ್ಲಿ ಬಾ. ಈಗ ಮಾವ ಇದ್ದಲ್ಲಿ ಅಳಿಯ ಬರುವುದಲ್ಲ, ಮಾವನನ್ನು ಕರೆಯುದು. ನೀನೇ ಬರ್ಬೇಕು. ಏನಪ್ಪ? ಈಗ ನೀನು ಯಾರು? ನೀನು ಯಾರು? ಈಗಲ್ಲ ಹೇಳಿದ್ದು ಮಾವ ಅಂತ. ಮಾವ? ಹೌದು. ನನಗೆ ಮಾವ? ಹೌದು. ಅದು ಯಾರು? ನನ್ನ ತಂಗಿ. ನಿನ್ನ ತಂಗಿ? ನಿನ್ನಮ್ಮ. ನೀನು ಕೊಲ್ಲುತ್ತೇನೆ ಅಂತ ಹೇಳಿದವರಿಗೆ ರಕ್ಷಣೆ ಕೊಟ್ಟದ್ದು ಯಾರು? ನಿನ್ನ ಅಪ್ಪ. ನನ್ನ ಅಪ್ಪ. ಅವಳ ಗಂಡ. ನಾನು ಯಾರು? ನೀ ನನ್ನ ಅಳಿಯ. ಹೌದಾ? ನನ್ನ ಅಳಿಯ. ನೀನು ಮಾವ, ನಾನು ಅಳಿಯ. ಅಳಿಯ. ನೀನು ನಿನ್ನ ಮಾವನನ್ನ ಹೇಗೆ ಕೊಂದದ್ದು? ನನ್ನ ಮಾವನನ್ನು ಎದೆಗೆ ಗುದ್ದಿ ಕೊಂದ. ಗುದ್ದಿ ಕೊಂದದ್ದ? ಇಂದು ಮತ್ತೆ ಆ ಘಟನೆ ಮರುಗಳಿಸುವುದಕ್ಕುಂಟು. ಇಂದ್ಯಾಕೋ? ನೀನು ನನ್ನ ಮಾವ, ನಾನು ನಿನ್ನ ಅಳಿಯ. ನೀನು ಮಾವನನ್ನ ಎದೆಗೆ ಗುದ್ದಿಕೊಂಡ, ನಾನು ನನ್ನ ಮಾವನ ಎದೆಯನ್ನ ಗುದ್ದಿಕೊಳ್ತೇನೆ.
ಅಣ್ಣ ನೀನು ಸ್ವಲ್ಪ ಸುಮ್ಮನಿರ, ಅವನಿಗೆ ಸಲುಗೆ ಕೊಟ್ರೆ ಇಲ್ಲಿ ಬಾ, ಇಲ್ಲಿ ಬಾರೆ. ಸುಮ್ಮನೆ ನಾಟಕ ಬರುದು ಬೇಡ ಅಂತ ಸುಮ್ಮನೆ ನಾಟಕ ಯಾಕೆ ಮಾಡ್ತೀರಿ? ನಾಟಕ ಯಾಕೆ ಮಾಡ್ತೀರಿ? ಅದು ನೀನಲ್ವ? ನಾನು ಹೇಳಿದ್ದನ್ನು ನೀವು ನಂಬುವುದಿಲ್ಲ. ನೀವು ಅಮ್ಮ ಮಗ ಸೇರಿ ನಾಟಕ ಮಾಡಿ ಈಗ ಮಾವನ ಎದೆಗೆ ಬುದ್ಧಿ ಕೊಲ್ಲುವುದಕ್ಕೆ. ಯಾರು ನಾಟಕ ಮಾಡಿದ್ದೆ? ನೀ ಸುಮ್ಮನಿರ. ಮಾವನ ಎದೆಗೆ ಬುದ್ಧಿ ಕೊಲ್ಲುವುದಕ್ಕೆ ಮಗನನ್ನು ಅಪ್ಪ ಅಮ್ಮ ಸೇರಿ ಸಿದ್ಧಪಡಿಸಿ ನನ್ನ ಎದುರಿಗೆ ಬಿಡ್ತೀರಲ್ವ? ನಿನಗೆ ಹೇಳಲಿಕ್ಕೆ ಆಗದನ್ನು ಅವನ ಮೂಲಕ ಹೇಳಿಸ್ತೀರಲ್ವ? ಏನಣ್ಣ ನೀನು ಹೇಳುವುದು? ಮತ್ತೆ ಅದಲ್ಲ ಅಂತಾದ್ರೆ ನಿನ್ನೆ ತನಕ ನಾನು ಉಣ್ಣುವ ಮೊದಲು ನನ್ನ ಕೈ ತುತ್ತು ತಿನ್ನದೆ ಅವ ಊಟ ತೊಡಗಿದ್ದಿಲ್ಲ, ನಾನು ತುತ್ತನ್ನು ಉಂಡದ್ದಿಲ್ಲ. ಇವತ್ತು ನನಗೆ ಮಾತಾಡ್ತಾನಲ್ವ? ನೀನೆಂತದ್ದು ಎದೆಗೆ ನನ್ನನ್ನು ಕಾಣುವಾಗ, ಮೀಸೆ ಇಲ್ಲದ ನನ್ನನ್ನು ಕಾಣುವಾಗ ನಿನಗೆ ಕಂಸನಾಗೆ ಕಾಣ್ತದೆ, ಕಣ್ಣು ಕೆಂಪೇರದ ನನ್ನನ್ನು ಕಾಣುವಾಗ ನಿನಗೆ ಕಂಸನಾಗೆ ಕಾಣ್ತದೆ. ನನ್ನ ಎದೆ ಗುದ್ದಿಕೊಳ್ಳುತ್ತೀಯಲ್ವ? ಆಗ ಅವನಿಗೆ ಆಟ ಆಡ್ತೇನೆ, ಚೆಂಡ ಹಾರಿಸ್ತೇನೆ ಅಂತ ಹೇಳಿದಾಗ ಇರುವುದದು. ಅವನನ್ನು ಕೊಲ್ಲುತ್ತೇನೆ ಅಂತ ಹೇಳ್ತಾನೆ. ಎಂತದು ಅದು? ಮಕ್ಕಳಾಟಿಕೆಯ? ನೀನು ಕೊಲ್ಲುವುದೇ ಹೌದಾದ್ರೆ ನಿನ್ನ ಅಪ್ಪನ ಕಡು ವಿರೋಧಿಗಳಿದ್ದಾರೆ, ಅಕ್ಷೋಹಿಣಿ ಸಂಖ್ಯೆಯಲ್ಲಿ ನೆರೆದು ನಿಲ್ತಾರೆ. ಇನ್ನೊಂದು ವರ್ಷ, 1.5 ವರ್ಷ ಹೋಗ್ಲಿ, ಅದು ಹೋದ ಮೇಲೆ ಗೊತ್ತಾಗ್ತದೆ. ಅವರಲ್ಲಿ ಲೆಕ್ಕ ಮಾಡಿ ಕೊಲ್ಲುವಿ ಅಂತೆ. ನನ್ನನ್ನೆಲ್ಲ ಏನು ಜಾಗ್ರತೆ. ಇನ್ನು ಇವರಿಗೆ ಕೊಲ್ಲುವುದು ಆಟವಾಗಿದೆ, ಹೋರುವುದು ಆಟವಾಗಿದೆ. ನನಗೀಗ ಅರ್ಥ ಆಯ್ತು. ಇಂಥ ಮಕ್ಕಳನ್ನು ಪಡೆದ ಅಪ್ಪನಾದ ಪಾರ್ಥ ಪ್ರಾಣವಿದ್ದ ಅಚ್ಚುತಂಗ ಅಳುಕಿ ಕೊಡೆ ಅಂತ ಹೇಳದಿದ್ರೆ ಅವ ಪಾರ್ಥನ? ಆದಿತ್ತು ನಿನ್ನಿಂದ ಈಗ ಇಷ್ಟೇ ಆದದ್ದು. ನಾನು ನಿನ್ನನ್ನು ಕಳಿಸಿದ್ದ ಕರ್ಮಕ್ಕೆ ಇದು ಇವನ ಬಾಯಿಂದ ಇಷ್ಟು ಕೇಳಬೇಕಾಯ್ತು ಆಶೀರ್ವಚನ. ಅರ್ಥ ಆಯ್ತು. ಧನ್ಯ, ನಾನು ಮಾಡಿದ್ದು ಕೃತಾರ್ಥ ಆಯ್ತು. ಸಮಾನವಾಗಿ ಸ್ವೀಕರಿಸುವವ ನೀನು. ಹೌದು. ಅವನಿಗೆ ಉಗುಳು ಒಂದೇ ತೀರ್ಥ ಒಂದೇ ಅಂತ ಅವನ ಮುಖಕ್ಕೆ ಆಯ್ಕೆ ಮಾಡಿ ಉಗುಳುತ್ತಾ ಬಂದ್ರೆ ನಾವು ಉಗುಳು ಒಂದೇ ತೀರ್ಥ ಒಂದೇ ಅಂತ ಸ್ವೀಕರಿಸಬೇಕು. ಅದೇ ಅರ್ಥ ಆಯ್ತು. ಕರ್ಕೊಂಡೋಗಿ ಅವನಿಗೆ ಹೊಟ್ಟೆಗೆ ಹಾಕ್ಲಿಲ್ಲ ಕಾಣ್ತದೆ. ಏನು ಕೊಡುದಿಲ್ಲ ನೋಡಿ. ಏನು ತಿನ್ನದೇ ಇಷ್ಟು ಮಾತಾಡಿದ್ದಾನೆ. ನೀ ತಿನ್ನಿಸಿ ಬಂದಿದ್ರಿಂದ ಎಷ್ಟು ಮಾತಾಡ್ತಿದ್ದ? ಅದಕ್ಕೆ ಬೇಡ ಅಂತ. ನಿನ್ನ ಹತ್ರ ಈ ರೊಚ್ಚು ಕೆಚ್ಚು ಉಂಟಲ್ಲ, ಹಾಗೇ ಕಾಪಿಡು. ದೇವರ ಆಯುಸ್ಸು ಒಂದು ಕೊಟ್ರೆ ಕಾಣಿಸಬೇಕಾದಲ್ಲಿ ಕಾಣಿಸಿ, ಹೊಂದಬೇಕಾದ ಸದ್ಗತಿಯನ್ನು ಹೊಂದುವುದಕ್ಕಾಗ್ತದೆ. ಅದನ್ನು ನೀನು ಹೇಳದಿದ್ರು ಮಾವನ ವಿರೋಧಿಗಳನ್ನೇ ಕೊಲ್ಲುತ್ತೇನೆ ಅಂತ ಹಠ ತೊಟ್ರೆ ಆಯುಷ್ಯ ಹೆಚ್ಚಾಗ್ತದೆ. ಮಾವನನ್ನು ಅನುಸರಿಸುವವರನ್ನು ಕೊಲ್ಲುತ್ತೇನೆ ಅಂತ ಹೊರಟ್ರೆ ಏನಾಗ್ತದೆ ಅಂತ ನಾ ಹೇಳುವುದಿಲ್ಲ. ಆದದ್ರಿಂದ ನಿನ್ನ ಅಮ್ಮನಿಗೆ ದುಃಖ. ತಂದೆಯ ವಿರೋಧಿಯನ್ನ ಕೊಲ್ಲುವುದು, ಆ ನಂತರ ಮುಂದಿನ ತಂದೆಯ ವಿರೋಧಿ ಅಂತ ಖಚಿತ ಆದ ಮೇಲೆ ಕೊಲ್ಲುವಿ ಅಂತೆ. ಈಗ ಕರ್ಕೊಂಡು ನೀನು ಬರುವುದು ಯಾವ ದಾರಿಯಲ್ಲಿ? ನೀನು ಇರುವ ದಾರಿಯಲ್ಲಿ ಅಂತೂ ಅಲ್ಲ. ನೀನು ಯಾಕೆ ಕೇಳಿದ್ಯಾಕೆ? ಈಗ ನೀನು ಬರುವ ದಾರಿಯನ್ನ ನೋಡಿ ಮರವೇರಿ ಕೊಡ್ತೇನೆ. ಅದ್ಯಾಕೆ ಮರ ಯಾಕೆ ಇರುವುದು? ಇಷ್ಟು ದೊಡ್ಡ ಕಲ್ಲನ್ನ ನಿನ್ನ ತಲೆಗೆ. ಮಗು ಪೆಟ್ಟು ಹಿಂದಿನಿಂದ ಬಿದ್ದರೆ ಕಷ್ಟ ಉಂಟು. ಹಿಂದಿನಿಂದ ಅಲ್ಲ ಮಾವ, ಮೇಲಿನಿಂದ. ಅದೇ ಅರ್ಥ ಆಯ್ತು. ನಮ್ಮ ಕಣ್ಣಿಗೆ ಕಾಣದ ನೆಲೆ ಅಂತ ಅದು ನಾನು ದಾಟಿದ ಮೇಲೆಲ್ಲೂ ನೀನು ಹಾಕೋದು, ಅಥವಾ ದಾಟ್ತಾ ಇರುವಾಗಲೂ ಹಾಕೋದು, ಕಣ್ಮರೆಯಾಗಿ ಹಾಕೋದು. ನಾವು ಅರಿಯದೇ ಪೆಟ್ಟು ಬೀಳುವ ನೆಲೆಯಿಂದ ಹೋಗುವುದೇ ಇಲ್ಲ. ನೀನು ಹೋದಲ್ಲಿ ಹಿಂದಿನಿಂದ ಪೆಟ್ಟು ಬೀಳದ ಹಾಗೆ ಜಾಗ್ರತೆ ಮಾಡೇನು. ಅವನ ಮಾತು ನೀನು ಕೇಳುವುದು ಅಲ್ಲ, ಅವನ ಮಾತು ನೀನು ಕೇಳದಿದ್ರೆ ಹೋಗುದಿಲ್ಲ. ನೀನು ಬರುವ ದಾರಿಯಲ್ಲಿ ಮರ ಏರಿ ಇಷ್ಟು ದೊಡ್ಡ ಕಲ್ಲು ಹಾಕುವುದು. ಹೌದೌದು. ಮರದ ಮೇಲೆ ಕಲ್ಕೊಂಡು ಹೋಗುದು ಯಾರು? ಅಷ್ಟು ಸಾಮರ್ಥ್ಯ ಉಂಟು. ಏನು ಸಾಮರ್ಥ್ಯ ಇಲ್ಲ, ಹೇಳಲಿಕ್ಕಾಗುದಿಲ್ಲ. ಅವನ ಹುಡುಗನ ಕೈಗೆ ಕಲ್ಲು ಕೊಡುವ ಅಪ್ಪ ಆದ್ರೂ ಅಮ್ಮ ಆದ್ರೂ ಮರದ ಮೇಲೆ ಏರಿಸಿ ಕೊಟ್ರೆ ನಾನು ಜಾಗ್ರತೆ ಮಾಡ್ತೇನೆ. ಸಿದ್ಧ ಮಾಡಬೇಡ. ಹುಡುಗ ಒಳ್ಳೆಯವನೇ. ಪರಿಸ್ಥಿತಿ ಹೇಳಿಸಿದ್ದು ಗಂಭೀರಾಗಿ ಸ್ವೀಕರಿಸಲಿಕ್ಕಿಲ್ಲ. ಛಾತ್ರ ತೇಜ ಸರಿಯಾಗಿ ಬೆಳೆಸ್ತಾ ಇದ್ದೇನೆ ಅಂತ ತೃಪ್ತಿ ಉಂಟು. ಆದರೆ ಅಂಗನೆಯಿಂದ ಮನದಿಂಗಿತವನ್ನು ಅರಿತ ಮೇಲೆ ಭಾವುಕವಾದ ನೆಲೆಯಲ್ಲಿ ಪ್ರಕರಣದಲ್ಲಿ ಮುಂದಡಿಡುವುದಕ್ಕಾಗುವುದಿಲ್ಲ. ಸ್ವಲ್ಪ ಬುದ್ಧಿವಂತಿಕೆ ರಾಜನೀತಿಯಲ್ಲಿ ಅನಿವಾರ್ಯವಾದಷ್ಟು ಪ್ರಯೋಗಿಸಬೇಕು. ಯಾರಲ್ಲಿ? ನಮ್ಮ ದಾರುಕರಳು ಬರಲಿಕ್ಕೆ ನಿನ್ನೆ ಹೌದು. ಯಾರು ಹೇಳಲ್ಲ ನಿನ್ನೆ. ಅದೇ ನನಗೆ ಯಾರೋ ಕರೆದಾಗ ಆಯ್ತು. ಹೌದು. ಹಾಗೆ ಬಂದದ್ದು. ಬಂದ ಮೇಲೆ ಅಷ್ಟು ದೂರ ಯಾಕೆ ನಿಂತದ್ದು?
ದಾರುಕ ಬಾರ ಬಾರಯ್ಯ ದಾರುಕ ಎರಡನು ಬಾರಯ್ಯ ದಾರುಕ ಬಾರಯ್ಯ ದಾರುಕ ಎರಡನು ಬಾರಯ್ಯ ದಾರುಕ ಎರಡನು ಕಾಮ್ಯಕಾರಣ್ಯದೊಳಗಿರುವ ವೀರ ಪಾಂಡವರ ಕಂಡು ಬಾರಯ್ಯ ಕಂಡು ಬಾರಯ್ಯ ಕಂಡು ಬಾರಯ್ಯ ಸಮಾಧಾನವು ಬೆದ ದಂಡವು ಕೆವು ಭೂಮಿಯೊಳಗೆ ನಗು ಪಾಯವು ಮೊದಲು ಸಾವವು ಬೆಳೆಸುವುದು ಯೋಗ್ಯವು ಮೇಲೆ ಸ್ವಾಮಿಯ ತಪ್ಪಲ್ಲ ಬೆಳೆದು ಯೋಗವ ಮಾಡಿ ಬಾರಯ್ಯ ದಾರುಕ ಎಲ್ಲಟನು ಕಾಮ್ಯಕಾರಣ್ಯದೊಳಗಿಪ್ಪ ವೀರ ಪಾಂಡವರ ಕಂಡು ಬಾರಯ್ಯ ಬಾರಯ್ಯ ದಾರುಕ ಬಾರಯ್ಯ ದಾರುಕ ಕೃಷ್ಣಯ್ಯ ಬಾರಯ್ಯ ಸಂಗಯ್ಯ ಹೋಗಯ್ಯ ಆಯ್ತಯ್ಯ. ಎಲ್ಲಿ ಹೊರಟು ಎಲ್ಲಿಗೆ ಬಂದಲ್ಲಿಗೆ ಹೋಗುವಂತದ್ದಲ್ಲ ಕಾಮ್ಯ ಕವನಕ್ಕೆ ಹೋಗುವಂತ ಕಾಮ್ಯಕಾರಣ ಕಾಮ್ಯ ಇಲ್ಲಿ ಬಾರೋ ಅಲ್ಲಿ ಯಾರಿದ್ದಾರೆ ನಿನ್ನ ಸಂಬಂಧಿಕರಿದ್ದಾರ ಮತ್ತೆ ನಾನು ಯಾರನ್ನು ಕಾಣಲಿಕ್ಕೆ ಕಳಿಸಿದ್ದು ಅಂತ ಗೊತ್ತಿಲ್ಲದ ಹೊರಟದಿಲ್ಲಿಗೆ ಕಾಮ್ಯಕಾರಣ ಅಲ್ಲಿ ಪಾಂಡವರಿದ್ದಾರೆ ಪಂಚಪಾಂಡವರು ಇದ್ದಾರೆ ಪಂಚಪಾಂಡವರು ಅವರನ್ನು ಕಂಡು ಬಾರು ಅಂತ ಪಂಚಪಾಂಡವರು ಅದೆಂತದ್ದು ಹಾಗೆ ಮಾಡಿ ಪಂಚಪಾಂಡವರು ಪಂಚಪಾಂಡವರು ಅವರನ್ನು ನೋಡಿ ಬರ್ಬೇಕಲ್ಲ ಅವರನ್ನು ನೋಡಿ ಬರ್ಬೇಕು ಯಾಕಂತ ಹೇಳಿದ್ರೆ ಯಾಕೆ ಈಗ ಇದನ್ನು ನೋಡ್ಬೇಕಾಗ್ತದೆ. ಯಾಕೆ ಅವರಿಗೆ ಮೊದಲನಾಗಿ ಇರ್ಲಿಕ್ಕಿಲ್ಲ, ಅಂದ್ರೆ ಕಾಡಿನಲ್ಲಿದ್ದಾರೆ, ಹೌದು ಅಸೌಖ್ಯ ಆಗಿರ್ಬೇಕು. ಅಸೌಖ್ಯ ಅಲ್ಲ, ಈಗ ಅವರ ತಲೆಗೆ ಬೆಟ್ಟಾದಾಗ ಉಂಟು. ಹೌದಾ? ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಹೌದಾ? ಅದಕ್ಕೇನು ಅಂತ ಹೇಳುದು? ಏನು ಎಂತದ್ದು? ಬುದ್ಧಿ ಸ್ಥಿರತೆ ಇಲ್ಲದೆ ಇದ್ದರೆ ತಮ್ಮವರೇ ವಿರೋಧಿಗಳು ಅಂತ ಕಾಣ್ತಾರೆ, ವಿರೋಧಿಗಳನ್ನೇ ತಮ್ಮವರು ಅಂತ ಕಾಣ್ತಾರೆ ಅಲ್ವೋ? ನೀನೀಗ ಒಗ್ಗಟ್ಟು ಹೇಳಿದ್ರೆ ನನಗೆ ಅರ್ಥ ಆಗುದಿಲ್ಲ. ಅದು ನನಗೆ ನಾ ಹೇಳಿದ್ದು ನಿನ್ನಲ್ಲಿ ಇಂತ ಮಧ್ಯೆ ಮಧ್ಯೆ ಮರಿತೇನೆ, ಮತ್ತೆಲ್ಲ ನೆನಪಿರ್ತದೆ ನನಗೆ. ವಿಷಯ 7 ದಿವಸದ ಹಿಂದೆ ಅರ್ಗೆ ಕೊಡ್ಲಿಕ್ಕೆ ಹೋದದ್ದು, ಕುದುರೆ ಮೈಯಿಂದ ಬೆವರು ಬಿದ್ದದ್ದು, ಅದರ ಮೇಲಿದ್ದದ್ದು ಗಯ, ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಅದೇ ಅದೇ ಆ ಗಯ ಹೋ ಗಯ ಹೌದೌದು ಅದು ಆಗಬೇಕಿತ್ತು. ಮರುಗಯನ ವಿಷಯ, ಮರುಗಯನ ವಿಷಯ ಹಾಗೆ ಅಂತ 7 ದಿವಸ ಜನ ಬಿಟ್ಟರು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದಿದ್ದಾಗ ಕೊನೆಗೆ ಜ್ಞಾನ ದೃಷ್ಟಿಯಿಂದ ನೋಡುವಾಗ ಗೊತ್ತಾಯ್ತು. ಕಾಂಬೆ ಕವನದಲ್ಲಿ ಹೋಗಿ ನಮ್ಮವ ಅಂತ ಇದ್ದ ಪಾರ್ಥ ರಕ್ಷಣೆ ಕೊಟ್ಟದ್ದು. ಹೌದು, ಎಂತದ್ದು ಸುಲಭ? ಇದು ನಿನ್ನ ಭಾವ ಅಲ್ಲಿಗೆ ಹೋಗಿದ್ದಾನೆ, ಹೌದು, ಅವ ಅಲ್ಲಿಯೇ ಕೊಂದು ಬಿಡ್ತಾನೆ. ಸುಲಭ ನೀವು ಹೀಗೆ ಹೇಳ್ತಾ ಇರಿ. ಮತ್ತೆ ನಾನು ಅಗ್ನಿ ಪ್ರವೇಶ ಮಾಡುವಾಗ ಮತ್ತೆ ದೊಟ್ಟಿಗೆ ನೆತ್ತಿಗೆ ಆ ಭಸ್ಮದಿಂದ ಬುಟ್ಟಿ ಹಾಕಿಕೊಳ್ಳಿ. ಅದಲ್ಲದಿದ್ರೆ ನಾ ಕೊಲ್ಲುತ್ತೇನೆ ಅಂತ ಅವನು ರಕ್ಷಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗಿದ್ದೇನೆ ಅಂತ ಹೇಳ್ತೇನೆ. ಈಗ ರಕ್ಷಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಹೌದಾ? ಏನಾಗಬೇಕು ಅಂತ ಹೇಳು. ಅಲ್ಲ, ನಾನೇ ಏನು ಮಾಡುದು ಈಗ? ತಂಗಿಯನ್ನು ನಾನೇ ಕೊಟ್ಟದಲ್ವಾ? ಹೌದು. ಕೊಲ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಕೊಲ್ಲದೆ ಗಯನ್ ಸಿಗ್ತಾನ? ಸಿಗುದಿಲ್ಲ. ತಂಗಿಯನ್ನೇ ಕಳಿಸಿ ಸಂಧಾನ ಮಾಡಿ ನೋಡಿದೆ, ಅವ ಅದಟಿನಿಂದ ಹೆಂಗಸರನ್ನು ಕಳಿಸಿದ್ರೆ ಆಗ್ತದ? ಹೆಂಗಸರನ್ನೆಲ್ಲ ಕಳಿಸಿದ್ರೆ ಆಗುವುದೇ ಅಲ್ಲ ಅದು. ನನಗೆ ಅದು ಕಳಿಸಿದ ಮೇಲೆ ಗೊತ್ತಾದ. ಮತ್ತೆ ಅಲ್ಲ, ನನಗೆ ಕಳಿಸಿದ ಮೇಲೆ ಸತಿಯಾದದ್ರಿಂದ ಹೇಗಾದ್ರೂ ಸಾಧಿಸಿ ಆಳು ಅಂತ ಭಾವಿಸಿದೆ. ಆದ್ರೆ ಸತಿಗೆ ಅದಟಿನಿಂದ ಅವನು ಉದ್ದುರುಟುತನದ ಮಾತುಗಳನ್ನು ಆಡಿದ ಕಾಲದಲ್ಲಿ ನಿನ್ನಿಂದಲೇ ಕಾರ್ಯ ಸಾಧ್ಯ ಅಂತ ಕರೆದದ್ದು. ನಾನೇನು ಮಾಡ್ಬೇಕೀಗ? ಈಗ ನೀನು ಹೋಗ್ಬೇಕು, ನೀನು ಹೋಗಿ ಒಂದು ಸಂಧಾನ ಪ್ರಕ್ರಿಯೆ ಮಾಡಬೇಕು. ನಾನು ಸಂತಾನ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕು. ಅಲ್ಲ, ನಿನಗೆ ಅದೆಲ್ಲಿಯೂ ಆಗ್ತದೆ ಅಂತ ನನಗೆ ಗೊತ್ತುಂಟು. ನನಗೆ ಸಂಧಾನ ಆಗಬೇಕು ಅಂತ ಆದ್ರೆ ಅದು ಅಲ್ಲಿಯೇ ಹೋಗಬೇಕಷ್ಟೇ. ಸಂಧಾನ ಆಗಬೇಕು, ಸಂಧಾನ ಆಗಬೇಕು. ಈಗ ನೀನೇನೋ ಬೇರೆ ಕೇಳಿ ಯಾರ್ಯಾರ ಹತ್ರ ಮಾತಾಡಿ ಬಂದದ್ದು ಅಂತ ಅದಲ್ಲ. ಸರಿ, ಸಂಧಾನ ಆಗಬೇಕು. ಸಂಧಾನದಲ್ಲಿ ಚತುರೋಪಾಯಗಳು ಅದು ಯಾವುದು ಅಂತ ಗೊತ್ತುಂಟು? ಹೌದು. ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟು. ಸಮಾಧಾನ ಭೇದ ದಂಡ ಅದೇ ಅಲ್ವಾ? ಈಗ ಬದಲಾಗಲಿಲ್ಲ. ಸರಿ ಸರಿ ಸರಿ. ಅಲ್ಲ, ನಾವು ಕಲಿಯುವಾಗ ಅದೇ ಇದ್ದದ್ದು, ನೀನೀಗ ಆಧುನಿಕವಾಗಿ ನಾವು ಸ್ವಲ್ಪ ಬದಲಾವಣೆ ಮಾಡುವ. ಏನು ಅಂತ? ಸಮಾಧಾನ ಬೇಡ. ಬೇಡ ಅಂದ್ರೆ ದಂಡ ದಂಡ. ಅದಕ್ಕೆ ನೀನೆಂತದಕ್ಕೆ? ಅದಲ್ವೋ, ಹೋಗಿ ಸಾಮದಿಂದ ತೊಡಗಬೇಕು. ಸಾಮ ಅಂತಂದ್ರೆ ಸ್ವಲ್ಪ ಕಷ್ಟ ನಿನಗೆ, ನೀನು ಸಹಜವಾಗಿ ಮಾತಾಡುವಾಗಲೇ ಅದು ಇರುವುದಿಲ್ಲ. ಆದ್ರೂ ಸ್ವಲ್ಪ ಪ್ರಯತ್ನಿಸು, ಸಾಮದಿಂದ ಯತ್ನಿಸಿ. ದಾನ ನಿನ್ನದಲ್ಲಲ್ಲ, ಯಾರ್ಯಾರದನ್ನು ಕೊಡ್ತೇನೆ ಅಂತ, ಏನು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳು. ಭೇದ ಅದರಲ್ಲಿ ನೀನು ಮಾತ್ರ ನಿಷ್ಣಾತ ನೂರಿತ. ಹೌದೌದು. ಅರ್ಜುನನ ವಿಷಯವನ್ನು ಭೀಮನ, ಹೌದೌದು, ಭೀಮನ ವಿಷಯ ನಕಲ ಸಹದೇವರು, ನಕಲ ಸಹದೇವರ ವಿಷಯ ಧರ್ಮರಾಜನಲ್ಲಿ ಹೇಳಿದ್ರೆ ಸಾಕು. ನೀನು ಇಬ್ಬರ ಹೆಸರು ಹೇಳಿ ಅಕ್ಕಿ ಹಾಕಿದ್ರೆ ಎರಡು ಒಂದೇ ತೆರನಾಗಿ ಬೇಯುವುದಿಲ್ಲ ಅಂತ ಸುದ್ದಿ. ಅಂದ್ರೆ ನೀನು ಮಾಡುವ ಭೇದದ ಪರಿಮಾಣ ಆಗಿರ್ತದಂತೆ. ಆದ್ರಿಂದ ನೀನು ಭೇದ ಮಾಡಬೇಕು, ಕೊನೆಗೆ ದಂಡಕ್ಕೆ ತಂದು ನಿಲ್ಲಿಸಬೇಕು.
ದಂಡ ಮಾಡ್ಲಿಕ್ಕಿಲ್ಲ. ದಂಡಕ್ಕೆ ತಂದು ನಿಲ್ಲಿಸಬೇಕು. ವಿಷಯ ಏನು ಗೊತ್ತುಂಟಾ, ನಾವು ಇಷ್ಟು ಹೇಳಿಯೂ ಹೊಡೆದಂತ ಅವನಿಗೆ 4 ಬೀಳಬೇಕು. ಹೊಡೆದ್ರೆ ಊರಿನವರು ಹೇಳ್ತಾರೆ ಅವನ ಅರ್ಜುನ ಅವನೇ ಬೆಳೆಸಿದವ ಹೊಡೆದ ಅಂತ. ಸ್ವಾಮಿಯಲ್ಲಿ ತಪ್ಪಿಲ್ಲ ಅಂತ ಆಗಬೇಕು. ಅದಕ್ಕೆ ನಿನ್ನನ್ನು ಕಳಿಸುವುದು. ಇಲ್ಲದಿದ್ರೆ ಸಂಧಾನ ಮಾಡುವುದಕ್ಕೆ ಸಂತಾನ ಮಾಡುವುದು ನಿನ್ನನ್ನು ಕಳಿಸ್ತೇನಾ? ನೋಡುವವರಿಗೆ ಕೃಷ್ಣ ಸಂಧಾನ ಮಾಡಿಸಿದ ಅಂತ ಆಗಬೇಕು. ಆಗಬೇಕಾದ್ದು ಯುದ್ಧವೇ ಆಗಬೇಕು. ಅದು ನಾನಿದ್ದೆ. ಅಷ್ಟನ್ನು ಮಾಡಿ ಇಷ್ಟಕ್ಕೂ ಹೋಗುವಾಗ ನೀನು ಇಷ್ಟು ಮಾಡುವಾಗ ಒಂದು ಒಟ್ಟಿಗೆ ಇರ್ಲಿ ಅಂತ. ಇದು ಎಂತದ್ರ ಹಾಗೆ ಕಾಣ್ತದೆ? ಪತ್ರ ಪತ್ರ. ಅದೇ ಅದೇ ಓಲೆ ಓಲೆ ಅದೇ 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 ಬರ್ತಿದ್ದಿ. ಹೌದು. ಮತ್ತೆ ನಾನು ಎಂತದಕ್ಕೆ ಓಲೆ ಎಲ್ಲಿ ಬರ್ತಿದ್ದಿ? ಮತ್ತೆ ನಾನು ಎಂತದಕ್ಕೆ? ನೀನು ಹೇಳುವುದನ್ನು ಇದರಲ್ಲಿ ಬರೀಲಿಲ್ಲ. ಇದರಲ್ಲಿ ಬರ್ದದನ್ನು ಈ ಜನ್ಮದಲ್ಲಿ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಇದು ವಿಷಯ ಬೇರೆ, ಅದು ಬೇರೆ. ನಾನು ಮಾಡುವುದು ಬೇರೆ, ಇದು ಒಟ್ಟಿಗೆ. ನಾನು ಮಾಡುವುದು ಬೇರೆ. ಇದನ್ನು ಕೊಡು, ಇದು ಬೇರೆ. ಇದನ್ನು ಕೊಡು, ಅವ ಓದಲಿ. ಇದಕ್ಕೆ ಉತ್ತರ ಏನು ಅಂತ ಕೇಳ್ತಾ ಕೇಳ್ತಾ ನಿನ್ನದನ್ನು ತೊಡಗು. ಬೇಕಾದನ್ನು ಪಡೆದು ಬೀಳ್ತದೆ ಅಂತ ಖಚಿತ ಆಗದೆ ನೀವು ಹೊರಡಬಾರ್ದು. ಸ್ವಾಮಿಯಲ್ಲಿ ತಪ್ಪಿಲ್ಲ ಅಂತ ಆಗ್ಲಿ. ಎಂಥದ್ದು ಬಿದ್ದರು ನೀ ಮಾಡಬೇಕಾದ್ದು ಮಾಡಿಯೇ ಅದನ್ನು ಮಾಡಿಯೇ ಮಾಡ್ತೇನೆ. ನಿನ್ನ ಮೇಲೆ ಬಿದ್ದರು ಅಲ್ಲ ಹೇಳಿದ್ರು, ಏನು ಬಿದ್ದರು ಆಗುದಾಗಬೇಕು. ನಿನ್ನ ನಂಬಿದ್ದೇನೆ. ಎಷ್ಟು ದಿವಸ ಆಯ್ತು? 7 ದಿವಸ ಆಯ್ತು. ಊಟ ಮಾಡಿಲ್ಲ? ಊಟ ಇಲ್ಲ, ಸ್ನಾನ ಇಲ್ಲ, ಜಪ ಇಲ್ಲ, ಸ್ನಾನ ಊರಿಂದ ಹೊರಗೆ ಹೋಗ್ಲಿಕ್ಕಿಲ್ಲ. ಸ್ನಾನ ಮಾಡಲಿಲ್ವಾ? ಅದು ನಿನಗೆ ಈಗೇನು ಮುಗಿಗೆ ಕೈ ಹೋಗುದು? ನಾನು ಆಗಿಂದ ಇಲ್ಲೇ ಇಲ್ವಾ? ಎಂತದ ಅದೇ ಸ್ನಾನ ಮಾಡಲಿಲ್ಲ ಅಂತ ಈಗ ಗೊತ್ತಾಗ. ಅದೇ ಅದೇ ನಿನಗೆ ತಲೆ ಬಿಸಿಯಲ್ಲಿ ಗೊತ್ತಾಗುದಿಲ್ಲ, ವಾಸನೆ ಮಾಡಬೇಡ. ಸ್ನಾನ ಮಾಡು, ಊಟ ಮಾಡು, ನಿದ್ದೆ ಮಾಡು, ಎಲ್ಲ ನಾನು ವ್ಯವಸ್ಥೆ. ನನಗಿದ ಅಭ್ಯಾಸ ಆದದ್ದು ಸ್ವಲ್ಪ ದಿನದಿಂದಲೇ. ಗೊತ್ತಾಯ್ತಾ? ಏನು ಇಷ್ಟರ ತನಕ ನನ್ನ ಯೋಗ್ಯತೆ ಇವರಿಗೆಲ್ಲ ಗೊತ್ತಾಗಲಿಲ್ಲ. ಈಗ ಗೊತ್ತಾಗ್ತಾ ಉಂಟು. ಹೌದು ಹೌದು. ಹೇಗೆ ಹೋಗ್ತೇನೆ, ಯಾವ ರೀತಿ ಬರ್ತೇನೆ, ನಿರೀಕ್ಷಿಸು. ನೋಡಿ